ಭಾರತೀಯ ವೈದ್ಯರ ಸಂಘ, ತಜ್ಞ ವೈದ್ಯರ ಸಂಘ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬಹು ಅಂಗಾಂಗ ದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ನಗರದ ಮಂಗಳ ಸ್ಟೇಡಿಯಂ ಬಳಿಯಿಂದ ಆರಂಭಗೊಂಡ ಜಾಥಾಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಚಾಲನೆ ನೀಡಿದರು. ಈ ಜಾಥಾವು ಬಳ್ಳಾಲ್ಬಾಗ್, ಲಾಲ್ಬಾಗ್, ಲೇಡ್ಹಿಲ್ ಮೂಲಕ ಆಗಮಿಸಿ ಮಂಗಳ ಸ್ಟೇಡಿಯಂ ಬಳಿ ಸಮಾಪನಗೊಂಡಿತು. ಇದೇ ವೇಳೆ ಮಾತನಾಡಿದ ಎಚ್ಎ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾ ಪ್ರಶಾಂತ್ ಮಾರ್ಲಾ ಅವರು ಅಂಗಾಂಗ ದಾನದ ಅರಿವು ಮೂಡಿಸುವ ಉದ್ದೇಶದಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮಾಡೋರು ತಾವು ಜೀವಿತಾವಧಿಯಲ್ಲಿ ಯಾವಾಗಲೂ ಕೂಡ ಯಾವುದೇ ಆಸ್ಪತ್ರೆಗೆ ಈಗ ನಾವು ರೆಕಗ್ನೈಸ್ಡ್ ಆಸ್ಪತ್ರೆಗೆ ಹೋಗಿಬಿಟ್ಟು ಅವರು ಪ್ಲೆಜ್ ಮಾಡ್ಬೋದು. ಅದೇ ಥರ ಜೀವನ ಸಾರ್ಥಕತೆ ಅಂತ ಕರ್ನಾಟಕದ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ಹೋಗಿಬಿಟ್ಟು ಕೂಡ ಅವರು ಪ್ಲೆಜ್ ಮಾಡ್ಬೋದು. ಈಗಾಗಲೇ ನಮ್ಮ IMA ಮತ್ತು ಅಸೋಸಿಯೇಷನ್ ಆಫ್ ಕ್ಲಿನಿಕಲ್ ಕನ್ಸಲ್ಟೆಂಟ್ಸ್ ಜೊತೆ ಅವ್ರದ್ದು ಕೂಡ ನಾವು ಒಂದು ಫಾರ್ಮ್ ಮಾಡಿದ್ದೇವೆ. ಆ ಫಾರ್ಮ್ ಕೂಡ ತಗೊಂಡು ಅವರು ಪ್ಲೆಜ್ ಮಾಡ್ಬೋದು. ಕಾರ್ಯಕ್ರಮದಲ್ಲಿ ಮಂಗಳೂರು ಉತ್ತರ ಶಾಸಕ ಡಾ ಭರತ್ ಶೆಟ್ಟಿ, ಮಾಜಿ ವಿಧಾನ ಪರಿಷತ್ನ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಡಿಸಿಪಿ ಹನುಮಂತರಾಯ, ವೆಲ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾ ರಾಜೇಶ್ವರಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಭಾರತೀಯ ವೈದ್ಯಕೀಯ ಸಂಘದ ಮಂಗಳೂರು ಘಟಕದ ಅಧ್ಯಕ್ಷ ಡಾ ಸಚ್ಚಿದಾನಂದ ರೈ, ಎಎಂಸಿ ಟ್ರಸ್ಟ್ ಅಧ್ಯಕ್ಷ ಡಾ ದಿವಾಕರ್, ಡಾ ಶಾಂತರಾಮ್ ಶೆಟ್ಟಿ, ದಂತ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾ ಶಿವಶರಣ್ ಶೆಟ್ಟಿ ಹಾಜರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.